ಸರ್, V4 ಚಾನೆಲ್ ಅವರ ಘೋಷವಾಕ್ಯದಲ್ಲಿ ಮುನ್ನುಡಿ ಮುನ್ನಡೆಗಾಗಿ ಅನ್ನುವಂಥ ಘೋಷವಾಕ್ಯ ಇದೆ. ಬಹುಶಃ ಈ ಭಾಗದ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ವೈವಿಧ್ಯಮಯವಾದಂಥ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಮೌಲ್ಯಗಳನ್ನು ಪುನರುತ್ಥಾನಗೊಳಿಸೋದಕ್ಕೆ ಈ ಚಾನಲ್ ಅತ್ಯುತ್ತಮವಾದಂಥ ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ನನಗೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಹೃದಯಕ್ಕೆ ತಂಪನ್ನು ನೀಡುವಂಥ ಕಾರ್ಯಕ್ರಮ ಅಂತ ಅನ್ನಿಸಿದೆ. ಕಾರಣ, ತನ್ನ 17ನೇ ವರ್ಷದ ಅಸ್ತಿತ್ವಕ್ಕಾಗಿ ವಾರ್ಷಿಕೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಇಡೀ ಕರಾವಳಿ ಭಾಗದ ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಬೋಧನೆಯನ್ನು, ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅವರನ್ನು ಗುರುತಿಸಿ ಗೌರವಿಸುವ ಮೂಲಕ ಈ ಸಂಭ್ರಮವನ್ನು ಅವರು ಆಚರಿಸ್ತಿದ್ದಾರೆ. ಇಂಥ ಒಂದು ಪರಿಕಲ್ಪನೆ ಅವರಿಗೆ ಬಂದದ್ದು ನಿಜವಾಗಲೂ ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷವನ್ನು ಕೊಟ್ಟಿದೆ. ಯಾಕಂದರೆ ಈ ಶಾಲೆಗಳಲ್ಲಿ ಎಲ್ಲ ಶಾಲೆಗಳ ಮುಖ್ಯಸ್ಥರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪ್ರಚಾರವನ್ನು, ಪ್ರಸಿದ್ಧಿಯನ್ನು, ಪ್ರದರ್ಶನವನ್ನು ಬಯಸಿದವರು. ಅಂಥವ್ರನ್ನು ತಾವು ಗುರುತಿಸಿ ಇಲ್ಲಿಗೆ ಕರೆಸಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದೀರಿ. ಸರ್ಕಾರದಿಂದ ಮಾಡಲಾರದ ಕೆಲಸವನ್ನು ನೀವು ಮಾಡಿದ್ದೀರಿ ಅನ್ನೋದು ನಮಗೆ ಭಾಳ ಸಂತೋಷ ಕೊಟ್ಟಿದೆ. ಅದಲ್ಲದೆ ನಾನು ಇಲ್ಲಿ ಬಂದು ನೋಡಿದ ಮೇಲೆ ಅನೇಕ ಸಂಸ್ಥೆಗಳು ಅವರ ವಿಡಿಯೋ ಕ್ಲಿಪ್ಪಿಂಗನ್ನು ತೋರಿಸಿದರು ಮತ್ತು ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಅದರ ಮೂಲಕ ಇದೊಂದು ಅನುಭವ ಮಂಟಪ ಆಗಿದೆ ನನಗೆ. ಇಲ್ಲಿ ನಾನು ಅನೇಕ ಹೊಸ ವಿಚಾರಗಳನ್ನು, ದ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಆ ರೀತಿಯ ಹೊಸ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದನ್ನು ನಮ್ಮ ಇಲಾಖೆಗಳು ಮಾಡಲಿಲ್ಲ. ಇವತ್ತು ನಾವು ಇಲ್ಲಿಂದ ಹೋಗಬೇಕಾದ್ರೆ ಕೆಲವು ಹೊಸ ವಿಚಾರಗಳು, ಹೊಸ ಐಡಿಯಾಗಳು ನಮಗೆ ಬಂತು. ನಾವು ಇದನ್ನು ಅಳವಡಿಸಬೇಕು ಅನ್ನುವಂಥ ಮನಸ್ಸಲ್ಲಿ ನನಗೊಂದು ಭಾವನೆ ಮೂಡಿದೆ. ಯಾಕಂದರೆ ನಾವು ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದರೆ 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದು, 22ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಹಳ್ಳಿಗಾಡು ಪ್ರದೇಶ, ಜಿಲ್ಲೆಯ ಅಂಚಿನಲ್ಲಿರುವಂಥ ಒಂದು ನಮ್ಮ ಊರು, ಅದು ಮೀಸಲು ಕ್ಷೇತ್ರ, ಪ್ರಗತಿಯನ್ನು ಅಷ್ಟಾಗಿ ಕಂಡಿರದ ಒಂದು ತಾಲೂಕು. ಆ ತಾಲೂಕಿನಲ್ಲಿ ನಾವೊಮ್ಮೆ ನಿಮ್ಹಾನ್ಸ್ನವರ ಒಂದು ಬೆಂಗಳೂರಿನ ನಿಮ್ಹಾನ್ಸ್ ಸಂಸ್ಥೆ ಇಡೀ ದೇಶದಲ್ಲಿ ಅತ್ಯುತ್ತಮವಾದಂಥ ಮಾನಸಿಕ ಆರೋಗ್ಯ ಸಂಸ್ಥೆ, ಅವರಿಂದ ಒಂದು ಶಿಬಿರವನ್ನು ಏರ್ಪಡಿಸಿದ್ವು. ನಾವು ಅಂದ್ಕೊಂಡಿದ್ದೆವು ಆ ಶಿಬಿರಕ್ಕೆ ಹೆಚ್ಚಂದರೆ 50 ಜನ ಅಥವಾ 100 ಜನ ಬರ್ಬೋದು. ಆದರೆ ಗೇಟ್ ಕ್ರ್ಯಾಶ್, ಆವತ್ತು 300ಕ್ಕೂ ಹೆಚ್ಚು ಜನ ಮಾನಸಿಕವಾದಂಥ ಚಿಕಿತ್ಸೆಯ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಬಂದಿದ್ದರು. ಅಲ್ಲಿ ಆ ವೈದ್ಯರು ನಮ್ಗೆ ಹೋಗೋ ಒಂದು ಕಿವಿ ಮಾತು ಹೇಳಿದರು, ಲಯನ್ ಸಂಸ್ಥೆಯವರು, ಏನಾದರೂ ಮಾಡಿ, ಇಷ್ಟು ಜನ ಮಕ್ಕಳಿದ್ದಾರೆ ಈ ಊರಲ್ಲಿ, ಏನಾದರೂ ಮಾಡಿ, ಶಾಶ್ವತವಾದದ್ದನ್ನು ಮಾಡಿ. ಆದರೆ ಲಯನ್ಸ್, ರೋಟರಿ, JC ಇಂಥ ಸಂಸ್ಥೆಗಳು ವರ್ಷ ಪದಾಧಿಕಾರಿಗಳ ಬದಲಾವಣೆ ಆಗೋದ್ರಿಂದಾಗಿ ಒಂದು ಶಾಶ್ವತ ಯೋಜನೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಅನ್ನುವಂಥ ನೆಲೆಯಲ್ಲಿ ನಾನು ಮತ್ತು ನನ್ನ ಪತ್ನಿ ಯೋಚನೆ ಮಾಡಿದ್ದು. ನನ್ನ ಪತ್ನಿ ರೋಶನಿ ನಿಲಯದ ವಿದ್ಯಾರ್ಥಿನಿ, ಹಾಗಾಗಿ ಈ ಬಗ್ಗೆ ಕಳಕಳಿ ಇತ್ತು, ಮಾಡೋಣ ಅಂತ ಹೇಳಿ ಹಿಂದಕ್ಕೆ ನೋಡಲಿಲ್ಲ, ಪ್ರಾರಂಭ ಮಾಡಿದ್ವಿ. 4 ಮಕ್ಕಳೊಂದಿಗೆ ಪ್ರಾರಂಭ ಮಾಡಿದೆವು. ಇವತ್ತು ಅದು 22 ವರ್ಷದಲ್ಲಿ ಸುಮಾರು 42 ಮಕ್ಕಳು, ಅದರಲ್ಲಿ 38 ರೆಗ್ಯುಲರ್ ಮಕ್ಕಳಿದ್ದಾರೆ. ಒಂದು ಬೇರೆ ಕಟ್ಟಡದಲ್ಲಿದ್ದೆವು. ಹೊಸ ಕಟ್ಟಡವನ್ನು 80 ಲಕ್ಷ ವೆಚ್ಚದಲ್ಲಿ ಈಗ ಪೂರ್ಣಗೊಂಡಿದೆ. ವಿದ್ಯುತ್ ಉದ್ಘಾಟನೆ ಮಾಡಲಿಲ್ಲ, ಅದರಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸ್ಕೊಂಡಿದ್ದೇವೆ. ವೊಕೇಶನಲ್ ಒಂದು ಕೋರ್ಸ್ ಆಗಿರ್ಬೋದು ಮತ್ತು ಫಿಸಿಯೋಥೆರಪಿಗೆ ಬೇಕಾದಂಥ ಸೌಲಭ್ಯಗಳಿರ್ಬೋದು, ಇವೆಲ್ಲವನ್ನು ಜೋಡಿಸ್ಕೊಂಡು ಹೋಗಿದ್ದೇವೆ. ಅಧಿಕೃತವಾಗಿ ಸದ್ಯದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಯಾವುದೇ CSR ಫಂಡ್ ನಮಗೆ ಬರಲಿಲ್ಲ. ಹಳ್ಳಿಗಾಡಿನಲ್ಲಿ ಇರುವವರಿಗೆ CSR ಕೂಡ ಸಿಗೋದಿಲ್ಲ. ಮಂಗಳೂರಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಬೆಂಗಳೂರು ಮತ್ತು ಮಂಗಳೂರಿನ ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಹೇಗೆ ನಡೆಸ್ತಾರೆ ಅನ್ನೋದನ್ನು ನೋಡಿದ್ದೆವು. ಅಲ್ಲಿ ನೋಡಿದಾಗ ನಮಗೆ ಆಶ್ಚರ್ಯ ಆದದ್ದು, ಆಡಿ ಕಾರ್ನಲ್ಲಿ ಬರುವ ಮಕ್ಕಳು ಇದ್ದಾರೆ. ಅಂಥ ಮಕ್ಕಳು ಪಾಪ ಈ ರೀತಿಯ ವಿಶೇಷ ಸಾಮರ್ಥ್ಯ ಮಕ್ಕಳಿದ್ದಾರೆ. ಆದರೆ ನಮ್ಮಲ್ಲಿ ಇರುವ ಮಕ್ಕಳಲ್ಲಿ ಪ್ರತಿಯೊಬ್ಬರೂ ಕೂಡ ತೀರ ಬಡತನದ ಹಿನ್ನೆಲೆಯಲ್ಲಿ ಇರುವವರು. ನಾವೇ ಕರ್ಕೊಂಡು ಬಂದು ನಾವೇ ಬಿಡ್ತೇವೆ. ಅವರು 1 ರೂಪಾಯಿ ಅದರ ವಾಹನದ ವೆಚ್ಚವನ್ನು ಕೊಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ. ಅಂತಹ ಮಕ್ಕಳನ್ನು ನಾವು ಕರ್ಕೊಂಡು ಬಂದು ಅವರ ಮನೆ ಬಾಗಿಲಿಗೆ ಬಿಡ್ತೇವೆ. ಈಗ ಅದಕ್ಕೆ ವಸತಿ ಸಹಿತ ಶಾಲೆಯನ್ನು ಮಾಡಬೇಕನ್ನುವಂಥ ಯೋಜನೆಯನ್ನು ರೂಪಿಸಿದ್ದೇವೆ. ನಾನು ಒಂದು ಉದಾಹರಣೆಯನ್ನು ಕೊಡುವ ಮೂಲಕ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಒಂದು ದಿನ ನಾವು ಭಾನುವಾರ ಸರ್ವೆ ಮಾಡಲಿಕ್ಕೆ ಹೋದ್ವಿ, ನಾವೇ ಹೋಗ್ತೇವೆ. ಒಂದು ಮನೆಗೆ ಹೋದ್ವಿ, ಅಲ್ಲಿ ತಿಳ್ಕೊಂಡು ಅಲ್ಲೊಂದು ಮಗು ಇದೆ ಅಂತ ತಿಳ್ಕೊಂಡು ಹೋದ್ವಿ. ಹೋಗುವಾಗ ಮನೆಯಲ್ಲಿ ತಂದೆ ತಾಯಿ ಯಾರೂ ಇರಲಿಲ್ಲ, ನಾಯಿ ಬೊಗಳಿತು. ಒಂದು ಮಗು ಕ್ರಾಲಿಂಗ್ ಅಂದರೆ ಹರ್ಕೊಂಡು ಬಂದು ಆ ನಾಯಿಯ ಮುಟ್ಟಿ ಅದರ ಬೊಗಳುವುದನ್ನು ನಿಲ್ಲಿಸಿತು, ಸಮಾಧಾನ ಮಾಡಿಸಿತು. ಆ ಮಗುವಿನ ಮತ್ತು ಆ ನಾಯಿಯ ಪ್ರೀತಿ ಆ ರೀತಿ ಇತ್ತು. ಇವತ್ತು ಚಾರ್ಲಿ ಸಿನಿಮಾ ಬಂದಿರ್ಬೋದು, ನಾವು ನೋಡಿಲ್ಲ, ಆದರೆ ಅದರ ಬಗ್ಗೆ ಕೇಳಿದ್ದೇವೆ. ಆ ಮಗು ವಿಶೇಷ ಸಾಮರ್ಥ್ಯದ ಮಗುವಿನೊಟ್ಟಿಗೆ ಆ ನಾಯಿ ಅದನ್ನು ವಿಧೇಯತೆಯಿಂದ ಪಾಲಿಸಿ ಸುಮ್ಮನಾಯಿತು. ನಾವು ಆ ಮಗುವನ್ನು ನೋಡಿದ್ದು, ಮಗುವಿನ ಕಾಲಿಗೆ ಬಟ್ಟೆಯ ದಾರದಲ್ಲಿ ಕಟ್ಟಿ ಹೋಗಿದ್ದು ತಂದೆ ತಾಯಿ ಕೆಲಸಕ್ಕೆ. ಬಟ್ಟೆಯ ದಾರದಲ್ಲಿ ಕಟ್ಟಿ ಅವರ ಕೆಲಸಕ್ಕೆ ಹೋಗಿದ್ದಾರೆ, ಕೂಲಿ ಕಾರ್ಮಿಕರು. ಅಂಥ ಮಕ್ಕಳನ್ನು ನಾವು ಇವತ್ತು ಮುಖ್ಯವಾಹಿನಿಗೆ ತರುವ ಪ್ರಯತ್ನದಲ್ಲಿದ್ದೇವೆ. ನಮಗೆ ಇದು ಸಮಾಧಾನ ಕೊಟ್ಟಿದೆ, ಸಂತೋಷ ಕೊಟ್ಟಿದೆ. ಇನ್ನೊಂದು ಶಾಲೆ ನಿಂತು ಹೋಯಿತು, ಅದು ಅನುದಾನಿತ ಶಾಲೆ ಆಗಿತ್ತು. ಅನುದಾನ ನಿಂತ ಕೂಡಲೇ ಆ ಶಾಲೆ ನಿಂತು ಹೋಯಿತು. ಸುಮಾರು 60 ವರ್ಷದ ಇತಿಹಾಸ ಇರುವ ಶಾಲೆ, ಹಳ್ಳಿ ಶಾಲೆ.
ಅಲ್ಲಿಯ ಜನ ಬಂದು ಕೇಳಿಕೊಂಡ್ರು ಆ ಶಾಲೆಯನ್ನು ನಾವೇ ತಗೊಂಡು ನಡೆಸ್ತಾ ಇದ್ದೇವೆ. ಆದರೆ ಒಂದು ವೈರುಧ್ಯದ ವಿಷಯ ಏನಂದರೆ, ಅಲ್ಲಿ ನಾನು ಹೋದರೆ ಮಕ್ಕಳು ಎದ್ದು ನಿಲ್ತಾರೆ, ಎದ್ದು ನಿಂತು ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ. ನಾನು ವಾಪಸ್ ಬರುವಾಗ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ನನಗೆ ಕೃತ್ರಿಮತೆಯಿಂದ ಕೂಡಿದೆ ಅಂತ ಕಾಣ್ತದೆ. ಅಂದರೆ ಅವ್ರ ಹತ್ರೆಲ್ಲ ಒಳ್ಳೆಯ ಭಾವನೆ ಇದೆ, ಆದರೆ ಆ ಸ್ವರ ಅದು ಒಂದು ಟ್ರೈನ್ಡ್, ಅವರಿಗೆ ಒಂದು ಹೇಳಿಕೊಟ್ಟ ಮಾತುಗಳು. ಅದೇ ನನ್ನ ಈ ಶಾಲೆಗೆ, ಸಂದೀಪ್ ಶಾಲೆಗೆ ನಾನು ಬಂದಾಗ ನಮ್ಮನ್ನು ತಬ್ಬಿಕೊಳ್ತಾರೆ, ನಮ್ಮ ತೊಡೆ ಮೇಲೆ ಕೂತ್ಕೊಳ್ತಾರೆ, ನಮ್ಮ ಕೈ ಹಿಡಿದು ಆಟಾಡ್ತಾರೆ. ಆ ಪ್ರೀತಿಯನ್ನು ತೋರಿಸೋ ರೀತಿ ಇದೆಯಲ್ಲ, ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನನಗೆ ಸಿಕ್ಕುವ ಸಂತೋಷ, ಸಂತೃಪ್ತಿ ಆ ಮೂಲಕ ಸಿಗ್ತಾ ಇದೆ. ಅಂತಹ ಮಕ್ಕಳು, ಈಗಾಗಲೇ ಯಾರೋ ಹೇಳಿದರು, ದೇವರ ಮಕ್ಕಳು, ಅಂತಹ ಶಾಲೆಯನ್ನು ನಡೆಸ್ತಾ ಬಂದಿದ್ದೇವೆ. ನಮ್ಮ ಮಕ್ಕಳು, ಹಳ್ಳಿ ಮಕ್ಕಳು ಏನು ಪ್ರತಿಭೆಗೆ ಕಡಿಮೆ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ. ಆಟೋಟದಲ್ಲಿ ಪ್ರಥಮ ಸ್ಥಾನವನ್ನು 7 ಜನ ಪಡೆದಿದ್ದಾರೆ. ಹಾಗೆಯೇ ಒಬ್ಬ ಹುಡುಗ ಚೆಂಡೆವಾದಕನಾಗಿದ್ದಾನೆ, ಇನ್ನೊಬ್ಬ ಅತ್ಯುತ್ತಮ ಚಿತ್ರವನ್ನು ಬಿಡಿಸುವವನಿದ್ದಾನೆ ಮತ್ತು ಬೇರೆ ಬೇರೆ ರೀತಿಯ ಸಾಧನೆ ಮಾಡಿದ್ದಾರೆ. ಒಬ್ಬ SSLCಯನ್ನು ಡಿಸ್ಟಿಂಕ್ಷನಲ್ಲಿ ಪಾಸಾದ ನಮ್ಮ ಶಾಲೆಯಿಂದ. ಮತ್ತು ಈ ವರ್ಷ ನಾವು ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಕೊಡುವ ಮೂಲಕ ರಾಜ್ಯ ಮಟ್ಟಕ್ಕೂ ಸ್ಪರ್ಧೆಗೆ ಕಳಿಸಬೇಕು ಅನ್ನುವಂಥ ಅಭಿಪ್ರಾಯ ಹೊಂದಿದ್ದೇವೆ. ಅದರ ಜೊತೆಗೆ ನನಗೆ ಬಹಳ ಸಂತೋಷ, ಅದು ಹೇಳಬೇಕೋ ಬೇಡೋ ಗೊತ್ತಿಲ್ಲ, 3 ಹೆಣ್ಣು ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದ ವಿಶೇಷ ಸಾಮರ್ಥ್ಯ ಮಕ್ಕಳಿಗೆ ಮದುವೆ ಆಗಿದೆ. ಅವರು ಮದುವೆ ಖಂಡಿತವಾಗಿಯೂ ಕೂಡ ಈ ಶಾಲೆ ಅಲ್ಲದೆ ಇರ್ತಿದ್ರೆ ಅವರ ಹೆತ್ತವರಿಗೆ ಆ ಮದುವೆಯ ಭಾಗ್ಯ ಅಥವಾ ಕನ್ಯಾದಾನ ಮಾಡೋ ಭಾಗ್ಯ ಬರ್ತಿರಲಿಲ್ಲ. ಇಲ್ಲಿಗೆ ಬಂದ ನಂತರ ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಯಿತು. ಅವರ ವಿಶೇಷ ಸಾಮರ್ಥ್ಯದ ಬಗ್ಗೆ ಹೆತ್ತವರಿಗೆ ಮತ್ತು ಅವರ ಬೆಳೆಸಿದವರಿಗೆ ನಾವೆಲ್ಲ ಮಾಹಿತಿಯನ್ನು ಕೊಟ್ಟು ಅವರನ್ನು ಕನ್ವಿನ್ಸ್ ಮಾಡಿದರು. ಮದುವೆಯಾಗಿ ಸಂಸಾರ ನಡೆಸ್ತಾ ಇದ್ದಾರೆ. ಅದು ನಮಗೆ ಅತ್ಯಂತ ಸಂತೋಷ ಕೊಟ್ಟ ವಿಷಯ. ಅದನ್ನು V4 ಮೂಲಕ ಜನರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಸಮಾಜದಲ್ಲಿ ಈ ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಪ್ರದರ್ಶನದ ಅಥವಾ ಪ್ರಸಿದ್ಧಿಯ ಪ್ರಚಾರದ ಅವಶ್ಯಕತೆ ಇಲ್ಲದಿದ್ದರೂ ಸಹ ನಿಮ್ಮ ಮೂಲಕ ಜನರ ಭಾವನೆ ಬದಲಾಗಲಿ, ಅವರನ್ನು ನೋಡೋ ದೃಷ್ಟಿಕೋನ ಬದಲಾಗಲಿ ಮತ್ತು ಪ್ರೋತ್ಸಾಹ ಎಲ್ಲ ಹಳ್ಳಿಗಳಲ್ಲಿರುವ ವಿದ್ಯಾರ್ಥಿಗಳಿಗೂ ಸಿಕ್ಕಲಿ ಅನ್ನುವಂಥ ಬಯಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಿಶೇಷವಾಗಿ ತಾರನಾಥ್ ಮತ್ತು ಅವರ ತಂಡಕ್ಕೆ ನನ್ನ ಅಭಿನಂದನೆಗಳು. ನಾನು ತಾರನಾಥ್ ಅವರು ಬೇರೆ ಬೇರೆ ರೀತಿಯಲ್ಲಿ ಸಮಾಜಮುಖಿಯಾದಂಥ ಚಿಂತನೆಗಳುಳ್ಳವರು. ಬಹಳ ಒಳ್ಳೆಯ ವಿಷಯಗಳನ್ನು ತೆಗೆದು ಚರ್ಚೆಗೆ ಎಲ್ಲರನ್ನು ಆಹ್ವಾನಿಸಿ ನಮಗೆ ಸತ್ಯ ಯಾವುದು, ಅದರಲ್ಲಿ ಯಾವುದನ್ನು ಸ್ವೀಕರಿಸಬೇಕು ಅದನ್ನು ಸಮಾಜಕ್ಕೆ ಕೊಡುವವರು. ಅಂಥ ಒಂದು ಚಾನಲ್ 17ನೇ ವರ್ಷದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡುವ ಮೂಲಕ ನಮ್ಮನ್ನು ಬರಮಾಡಿಸಿದ್ದಕ್ಕೆ ಮತ್ತೊಮ್ಮೆ ನಾವು ಆಭಾರಿಗಳಾಗಿದ್ದೇವೆ ಅಂತ ಹೇಳ್ತಾ, ನನಗೆ ಎಡಬದಿಯಲ್ಲಿ ಸುಪ್ರೀತಾ ಇದ್ದಾರೆ. ಭಾಳ ಹೆಮ್ಮೆ ಅಂದರೆ ಶಿ ಈಸ್ ಅವರ್ ಫೌಂಡರ್ ಪ್ರಿನ್ಸಿಪಾಲ್. ನಮ್ಮ ಶಾಲೆಯಲ್ಲಿ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದ್ದಾರೆ, ಇವತ್ತು ಪ್ರಿನ್ಸಿಪಲ್ ಆಗಿದ್ದಾರೆ. ನನಗೆ ಹೆಮ್ಮೆ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮೇಡಮ್, ಸಂಕ್ಷಿಪ್ತವಾಗಿ. ಪ್ರಥಮವಾಗಿ V4 ಚಾನಲ್ನವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಮ್ಮ ಹಳ್ಳಿ ಪ್ರದೇಶದಲ್ಲಿ ನಮ್ಮ ಮಕ್ಕಳು, ವಿಶೇಷ ಸಾಮರ್ಥ್ಯದ ಮಕ್ಕಳನ್ನು ಹೆಚ್ಚು ಪೇರೆಂಟ್ಸಿಗೆ ಅವೇರ್ನೆಸ್ ಇಲ್ಲ. ಅಂತಹ ಒಂದು ಪೇರೆಂಟ್ಸಿಗೆ ಹಳ್ಳಿಯಲ್ಲಿ ಪೇರೆಂಟ್ಸಿಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ಉತ್ತಮ ಕಾರ್ಯ ಇದಾಗಿದೆ. ಅದರಿಂದಾಗಿ ಈ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ಸಮಾಜಕ್ಕೆ ಒಂದು ಸೂಕ್ತ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಪೇಟೆಯಲ್ಲಿ ಹೆಚ್ಚಿನ ವಿದ್ಯಾವಂತ ಹೆತ್ತವರಿಗೆ ಸ್ಪೆಷಲ್ ಸ್ಕೂಲ್ ಅಂದರೆ ಏನು, ಅದರಲ್ಲಿ ಟ್ರೈನಿಂಗ್ ಕೊಟ್ಟರೆ ಯಾವ ರೀತಿ ಒಂದು ಮಗು ಇಂಪ್ರೂವ್ ಆಗ್ತದೆ ಅಂತ ಹೇಳುವ ನಾಲೆಜ್ ಇದೆ. ಆದರೆ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಪ್ರತಿಯೊಬ್ಬರು ಕೂಲಿಗೆ ಹೋಗುವ ಮಗು, ಈ ಮಗುವಿನಿಂದ ಏನು ಪ್ರಯೋಜನ ಇಲ್ಲ, ಅದು ಹುಟ್ಟಿ ಸಾಯುವವರೆಗೆ ನಾವು ಸಾಕಬೇಕಷ್ಟೇ ಅಂತ ಹೇಳುವ ಒಂದು ಭಾವನೆ ಇದೆ. ಅಂತಹ ಭಾವನೆಯನ್ನು ಹೋಗಲಾಡಿಸಲಿಕ್ಕೆ ಇದೊಂದು ಕಾರ್ಯಕ್ರಮ ಪೂರಕವಾಗಿದೆ ಅಂತೇಳಿ ನಾನು ನಂಬ್ತೇನೆ. ಮತ್ತು ಹೆಚ್ಚಿನ ಹಳ್ಳಿಯ ಹೆತ್ತವರಿಗೆ, ಈ ಕಾರ್ಯಕ್ರಮ ನೋಡುವವರಿಗೆ, ಇಂತಹ ಮಕ್ಕಳಿಗೆ ಕೂಡ ತರಬೇತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ಆ ಮಕ್ಕಳು ಜೀವನ ಪರಿವರ್ತನೆ ಹೇಗೆ ಸಾಧ್ಯ ಇದೆ ಅಂತ ಹೇಳುವುದನ್ನು ತೋರಿಸಲಿಕ್ಕೆ ನೀವು V4 ಚಾನಲ್ ವತಿಯಿಂದ ನಿಮ್ಮ ಪ್ರಯತ್ನವನ್ನು ಮಾಡಿದ್ದೀರಿ. ಇದು ಹೆಚ್ಚಿನ ಹೆತ್ತವರಿಗೆ ತಲುಪಿ ಇಂತಹ ಮಕ್ಕಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ಹೆತ್ತವರು ನಮ್ಮ ತರಬೇತಿ ಸಂಸ್ಥೆಗಳೊಂದಿಗೆ ಕೈ ಜೋಡಿಸುವಲ್ಲಿ ಸಹಕಾರಿಯಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.